ಇನ್ನೇನು ಕೆಲವೇ ದಿನಗಳಲ್ಲಿ ಮಳೆಗಾಲ ಆರಂಭವಾಗಲಿದೆ. ಹೀಗಾಗಿ ಉಡುಪಿ ನಗರಸಭೆ ಎಲ್ಲಾ ರೀತಿಯಲ್ಲಿ ಮಳೆಗಾಲ ಎದುರಿಸಲು ಸಜ್ಜಾಗಿದೆ. ಚರಂಡಿ, ಹಳ್ಳಗಳನ್ನು ಸ್ವಚ್ಛ ಮಾಡುವ ಕಾರ್ಯ ನಡೆಸಿದೆ. ತ್ಯಾಜ್ಯಗಳನ್ನು ತಡೆಗಟ್ಟಲು ಹಳ್ಳಗಳಿಗೆ ನೆಟ್ ಹಾಕಿ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ತಡೆಗಟ್ಟಿ ತ್ಯಾಜ್ಯ ವಿಲೇವಾರಿ ಮಾಡುವ ಕೆಲಸ ಮಾಡುತ್ತಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿಯೊಂದಿಗೆ ಉಡುಪಿ ನಗರಸಭೆ ಅಧ್ಯಕ್ಷ ಪ್ರಭಾಕರ ಪೂಜಾರಿ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಇನ್ನು ಕೆಲವೇ ದಿನಗಳಲ್ಲಿ ಮಳೆಗಾಲ ಆರಂಭ ಆಗ್ತದೆ. ಉಡುಪಿಯ ನಗರಸಭೆ ಯಾವ ರೀತಿಯಲ್ಲಿ ಸಜ್ಜಾಗಿದೆ ಮತ್ತು ಯಾವ ರೀತಿ ಕ್ರಮ ಕೈಗೊಂಡಿದೆ ಅಂತೇಳಿ ಇಂದು ನಮ್ಮೊಂದಿಗೆ ಉಡುಪಿ ನಗರಸಭೆಯ ಅಧ್ಯಕ್ಷರಾದ ಪ್ರಭಾಕರ್ ಪೂಜಾರಿ ಅವರಿದ್ದಾರೆ. ಅವರ ಮಾತಲ್ಲಿ ಕೇಳೋಣ. ಸರ್, ಈಗ ಇನ್ನು ಕೆಲವೇ ದಿನಗಳಲ್ಲಿ ಮಳೆಗಾಲ ಆರಂಭ ಆಗುತ್ತೆ. ತಾವು ಯಾವ ರೀತಿಯಲ್ಲಿ ಸಿದ್ಧತೆಯನ್ನು ತಯಾರಿಸಿದ್ದೀರಿ ಸರ್? ನಾವು ಉಡುಪಿಗೆ ನಮಗೆ ಮೇಯ್ನ್ ಇಂದ್ರಾಣಿ ನದಿ, ಅದರದ್ದು ಹೂಳೆತ್ತಲಿಕ್ಕೆ ಈಗಾಗಲೇ ಕ್ರಮ ಕೈಗೊಂಡಿದ್ದೇವೆ. ಕೆಲಸ ಆಗ್ತಾ ಉಂಟು. ಇಲ್ಲಿ ಕಲ್ಸಂಗದಿಂದ ಪಶ್ಚಿಮಾಭಿಮುಖವಾಗಿ, ಈಚೆ ಕಲ್ಸಂಗದಿಂದ ಪೂರ್ವಾಭಿಮುಖವಾಗಿ ಎರಡೂ ಕೆಲಸ ಆಗ್ತಾ ಉಂಟು. ಮತ್ತು 2-3 ಪ್ಯಾಕೇಜ್ ಸಪ್ರೇಟ್ ಕರೆದಿದ್ದೇವೆ. ಬೇರೆ ಬೇರೆ ರಾಜ ಕಾಲುವೆ ಉಂಟು ಕೆಲವು ವಾರ್ಡಲ್ಲಿ. ಈಗ ನಮ್ಮ ಗುಂಡಿಬೈಲಲ್ಲಿ ಉಂಟು, ಹಾಗೆ ಕಕ್ಕುಂಜಿಯಲ್ಲಿ ಉಂಟು, ಕರಂಬಳ್ಳಿಯಲ್ಲಿ ಉಂಟು, ಕಿನ್ನಿಮುಲ್ಕಿಯಲ್ಲಿ ಉಂಟು. ಅದು ಎಲ್ಲದಕ್ಕೂ ನಾವು ಟೆಂಡರ್ ಕರೆದೇವೆ. ಹಾಗೆ ಈ 35 ವಾರ್ಡಲ್ಲಿ ಏನು ಸಣ್ಣ ಸಣ್ಣ ಚರಂಡಿಗಳುಂಟು ರಸ್ತೆ ಬದಿಯಲ್ಲಿ, ಅದರದ್ದು ಯಾವುದು ಏನು ಹೂಳು ತೆಗಿಲಿಕ್ಕೆ ಅದು ತೆಗಿತಾ ಇದ್ದಾರೆ. ಅದಕ್ಕೋಸ್ಕರ ನಾವು 50 ಜನರನ್ನು 4 ತಿಂಗಳ ಮಟ್ಟಿಗೆ ಹೊರಗುತ್ತಿಗೆಯಲ್ಲಿ ತಗೊಂಡಿದ್ದೇವೆ. ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಪ್ರತಿ ವಾರವೂ 8 ಜನ 10 ಜನ ಮತ್ತು ಅದರ ಪ್ಲಸ್ ಸೇರಿ ನಮ್ಮ ಕಾರ್ಮಿಕರು ಸೇರಿ ಒಟ್ಟಿಗೆ ಹೋಗ್ತಾ ಇದ್ದಾರೆ. ಒಳ್ಳೆ ರೀತಿಯಲ್ಲಿ ಮಳೆಗಾಲ ಪೂರ್ವ ತಯಾರಿ ಒಳ್ಳೆ ರೀತಿಯಲ್ಲಿ ಆಗ್ತಾ ಉಂಟು. ಉಡುಪಿ ಅಂತ ಹೇಳಿದರೆ ದೇವಾಲಯ ನಾಡು, ಅದಕ್ಕೆ ಪ್ರವಾಸಿ ತಾಣಗಳು. ಅಂದರೆ ಇಲ್ಲಿಗೆ ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಅವರು ಕುಡಿದಂಥ ಬಾಟ್ಲ್ಗಳನ್ನು ಚರಂಡಿಯಲ್ಲಿ ಎಸೆದು ಹೋಗ್ತಾರೆ. ಇನ್ನು ಮಳೆ ಆರಂಭ ಆದಾಗ ಎಲ್ಲ ನದಿ ಸೇರುವಂಥದ್ದು, ಸಮುದ್ರ ಸೇರುವಂಥದ್ದು ಆಗ್ತದೆ. ಈ ಬಗ್ಗೆ ಯಾವುದೊಂದು ಕ್ರಮ ಕೈಗೊಂಡಿದ್ದೀರಿ ಸರ್? ನಾವು ಅದರ ಬಗ್ಗೆ ತುಂಬ ಅವೇರ್ನೆಸ್ ಮಾಡ್ತಾ ಇದ್ದೇವೆ. ಆದಷ್ಟು ಅಂದರೆ ಒಮ್ಮೆಲೆಲ್ಲ ಸರಿಯಾಗುವುದಿಲ್ಲ. ತೋಡಿಗೆ ಹಾಕುವುದು ಸರಿ ಒಪ್ತೇವೆ ನಾವು. ನಾವು ಮೂಡುಬೆಟ್ಟು ವಾರ್ಡಲ್ಲಿ ಏನು ಇಂದ್ರಾಣಿ ನದಿಗೆ ಒಂದು ಅದಕ್ಕೆ ಒಂದು ಹೆಸರುಂಟು, ಬಲೆ ನೆಟ್ ಅಳವಡಿಸಿದ್ದೇವೆ. ಅದನ್ನು ಪ್ರತಿ ತಿಂಗಳಿಗೊಮ್ಮೆ ಅಥವಾ 15 ದಿವಸಕ್ಕೊಮ್ಮೆ ಕ್ಲೀನ್ ಮಾಡ್ತಾಯಿದ್ದೇವೆ. ಅಂದರೆ ಎಲ್ಲ ಹೋಗಿ ಸಮುದ್ರಕ್ಕೆ ಸೇರೋದಿಲ್ಲ, ಅಲ್ಲೇ ಸ್ಟಾಕ್ ಆಗ್ತದೆ. ನಾವು ಅದನ್ನು ರಿಮೂವ್ ಮಾಡ್ತಾ ಇರ್ತೇವೆ. ಕಳೆದ ಬಾರಿ ಹಲವಾರು ಟನ್ ಗಟ್ಟಲೆ ಅದನ್ನು ತಾವು ಅಲ್ಲಿಂದ ರಿಮೂವ್ ಮಾಡುವಂಥದ್ದು ಕೆಲಸ ಮಾಡಿದ್ದೀರಿ. ಒಳ್ಳೆ ಕೆಲಸವನ್ನು ಮಾಡಿದ್ದೀರಿ. ಅಂದರೆ ಪ್ಲಾಸ್ಟಿಕ್ ಬಾಟ್ಲಿ ಇರ್ಬೋದು, ಇನ್ನಿತ ಯಾವುದೇ ತ್ಯಾಜ್ಯಗಳಲ್ಲಿ ಹೋಗಿ ಸಂಗ್ರಹ ಆಗುವ, ಅಂದರೆ ಕೊಡವೂರು ಶಿರಡಿ ಸಾಯಿಬಾಬಾ ಮಂದಿರ ಏನು ಆ ಒಂದು ಭಾಗದಲ್ಲಿರುವಂಥ ಏನು ತೋಡಿಗೆ ತಾವೊಂದು ನೆಟ್ಟನ್ನು ಹಾಕಿ ಅದನ್ನು ಹಿಡಿದಿಟ್ಟುವಂಥ ಕೆಲಸ ಮಾಡಿದಿರಿ. ಮುಂದಿನ ದಿನಗಳಲ್ಲಿ ಅದೇ ರೀತಿಯಲ್ಲಿ ಮಾಡುವಂಥದ್ದು ಮತ್ತು ಈ ಬಗ್ಗೆ ಏನು ಕ್ರಮ ಕೈಗೊಳ್ಳುವಂಥದ್ದು ಆಗ್ತದೆ ಸರ್? ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೇವೆ ನಾವು. ಹಾಗಾಗಿ ಎಲ್ಲ ಪ್ರತಿ ಹೆಚ್ಚಿನ ತೋಡಿ ಈಚೆ ಪೂರ್ವಾಭಿಮುಖದಲ್ಲಿ ಬರುವ ತೋಡು ಪಶ್ಚಿಮಕ್ಕೆ ಹರಿಯುವುದು, ಎಲ್ಲ ತೋಡು ಅಲ್ಲಿ ಸೇರುವುದು ಇಂದ್ರಾಣಿ ನದಿಗೆ. ಹಾಗಾಗಿ ನಾವು ಅಲ್ಲಿ ಅಳವಡಿಸಿದ್ದು. ಹಾಗಾಗಿ ಬೇರೇನು ನಮಗೆ ಪ್ಲಾಸ್ಟಿಕ್ ಸಮಸ್ಯೆ ಬರಲಿಲ್ಲ. ಅಲ್ಲಿ ನಾವು ರಿಮೂವ್ ಮಾಡ್ತಾಯಿದ್ದೇವೆ. ಸರ್, ಕಳೆದ ಏನು ಮಳೆಗಾಲದಲ್ಲಿ ನಮ್ಮ ಕಲ್ಸಂಕ ತೋಡಿನಿಂದ ನೀರು ಹೆಚ್ಚುವರಿ ಮೇಲೆ ಬಂದು ಆ ಒಂದು ಭಾಗದಲ್ಲಿ ನೀರು ಆವರಿಸಿಕೊಂಡಿರುವುದನ್ನು ಮತ್ತು ವಾಹನ ಸಂಚಾರ ಕೂಡ ಅಡೆತಡೆಯಾಗಿದೆ. ಆ ಒಂದು ಸಂದರ್ಭದಲ್ಲಿ, ತುರ್ತು ಸಂದರ್ಭದಲ್ಲಿ ತಾವು ಒಳ್ಳೆಯ ಕೆಲಸವನ್ನು ಮಾಡಿದ್ರಿ ಆ ಭಾಗದಲ್ಲಿ. ಮುಂದಿನ ದಿನಗಳಲ್ಲಿ ಆ ಒಂದು ಭಾಗದಲ್ಲಿ ಯಾವ ರೀತಿಯಲ್ಲಿ ಕೆಲಸ ಆಗ್ತದೆ ಸರ್? ಅಲ್ಲ, ಕೆಲಸವನ್ನು ಸ್ವತಃ ನಾನೇ ಹೋಗಿ ವೀಕ್ಷಣೆ ಮಾಡ್ತಾಯಿದ್ದೇನೆ. ಎಲ್ಲೆಲ್ಲಿ ಕೆಲವು ಗಿಡ ಮರಗಳು ಅಡ್ಡ ಬರ್ತಾಯಿತ್ತು. ಮತ್ತು ಅಲ್ಲಿ ನ್ಯಾಷನಲ್ ಹೈವೇ ಆಚೆ ಪೀಲಿ ಒಂದೊಂದು ಮರ ಉಂಟು, ಗಿಡ ಉಂಟು. ಅದು ಸಹ ತೋಡಿನ ತುಂಬ ಬೆಳೆದಿದೆ. ಅದನ್ನು ಎಲ್ಲ ತೆಗಿಲಿಕ್ಕೆ ಕ್ರಮ ಕೈಗೊಂಡಿದೆ. ಹಾಗಾಗಿ ಈ ಬಾರಿ ಅಷ್ಟು ಸಮಸ್ಯೆ ಆಗಲಿಕ್ಕಿಲ್ಲ ಅಂತ ನನ್ನ ಭಾವನೆ. ನಮ್ಮದು ರಾಷ್ಟ್ರೀಯ ಹೆದ್ದಾರಿ ಅದು ಹೋಗ್ತದೆ. ಅಂದರೆ ಇಲ್ಲಿ ಕರಾವಳಿ ಜಂಕ್ಷನಲ್ಲಿ ಕೂಡ ನೀರು ಸರಾಸರಿ ಹರಿದು ಹೋಗುವುದಿಲ್ಲ. ಚರಂಡಿ ಸಮಸ್ಯೆ ಇದೆ ಆ ಭಾಗದಲ್ಲಿ. ಅದಕ್ಕೆ ಏನಾದರೂ ಅಧಿಕಾರಿಗಳನ್ನು ಕರೆದು ಅವರಿಗೆ ಕ್ರಮಗೊಳ್ಳಲಿಕ್ಕೆ ಏನಾದರೂ ಸೂಚನೆ ನೀಡಿದ್ದೀರಾ ಸರ್? ಅದು ನ್ಯಾಷನಲ್ ಹೈವೇವರಿಗೆ ಸಂಬಂಧಪಟ್ಟದ್ದು. ಇದು ಅದು ಏನು ಚರಂಡಿ ಅವರ ಗಮನಕ್ಕೆ ತಂದಿದ್ದೇವೆ. ಅವ್ರು ಮಾಡಬೇಕು. ನಮಗೆ ಅದಕ್ಕೆ ಏನು ಅನುದಾನ ಯೂಸ್ ಮಾಡಲಿಕ್ಕೆ ಇಲ್ಲ. ಒಟ್ಟಾರೆ ಈಗ ನಗರಸಭೆ, ಉಡುಪಿ ನಗರಸಭೆ ಮುಂದಿನ ಮಳೆಗಾಲಕ್ಕೆ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿದೆ. ಈಗಾಗಲೇ ಅಧ್ಯಕ್ಷರು ನಮ್ಮ ಪ್ರಭಾಕರ್ ಪೂಜಾರಿ ಅವರು ಈ ಬಗ್ಗೆ ನಮ್ಮ ಕುಡ್ಲ ವಾಹಿನಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಈ ಬಾರಿಯ ಏನು ಮಳೆಗಾಲದಲ್ಲಿ ಯಾವುದೇ ಒಂದು ಅನಾಹುತ ಆಗದೆ, ಯಾವುದೇ ಒಂದು ತೊಂದರೆ ಆಗದೆ ಒಳ್ಳೆಯ ರೀತಿಯಲ್ಲಿ ಮಳೆಗಾಲವನ್ನು ಮುಗಿಸುವಂತ ಹೇಳ್ತಾ, ಉಡುಪಿಯಿಂದ ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24/7.